ಜನರಿಗೊಂದು ಧರ್ಮಕ್ಕೆ ಕೊಡೋದಂತ ಏನನ್ನೂ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ. ಸ್ಟಿಚ್ಡ್ ಬ್ಯಾಗು, ಅದೇನು ರೀ ಬ್ಯಾಗ್ ಅಲ್ಲ. ಪ್ರಸಾದ ಎಲ್ಲಿರುವಾಗ ಅವ್ರು ನೋಡಬೇಡ. ಇಲ್ಲಿ ನೋಡಿ 1600 ಕಾರ್ಡುದಾರರಿದ್ದಾರೆ. ಅಕ್ಕಿ ಬರುವಂಥದ್ದು ಮನುಷ್ಯರು ಅದು ತಿನ್ನೋ ಹಾಗಿಲ್ಲ. ಅನ್ನವೇ ದೇವರು, ಅನ್ನ ದೇವೋಭವ ಅಂತ ಹೇಳ್ತೇವೆ. ಉಣ್ಣುವಂತಹ ತಿನ್ನುವಂತಹ ಅನ್ನವು ಗುಣಮಟ್ಟದಿಂದ ಕೂಡಿರಬೇಕು ಎನ್ನುವಂಥದ್ದು ನಾವೆಲ್ಲ ಪ್ರತಿನಿತ್ಯ, ಅಂದರೆ ಪ್ರಮುಖವಾಗಿ ನಮಗೆ ಬೇಕಾಗುವಂಥದ್ದು ಆರೋಗ್ಯವೇ ಭಾಗ್ಯ. ಆದರೆ ಉಣ್ಣುವಂಥ ಆಹಾರ ಗುಣಮಟ್ಟದಿಂದ ಕೂಡಿರಬೇಕು. ಆದರೆ ಕಳಪೆ ಮಟ್ಟದಿಂದ ಕೂಡಿದರೆ ಮತ್ತು ಒಂದು ರೀತಿಯ ಕಲ್ಲು ಮಣ್ಣು ಮಿಶ್ರಿತವಾದಂತಹ ಅಕ್ಕಿಯನ್ನು ಕೂಡಿದರೆ ಆ ಅನ್ನವನ್ನು ಊಟ ಮಾಡಲು ನಮಗೆ ಹೇಗೆ ಸಾಧ್ಯ? ನೋಡಿ, ಎಂತಹುದೇ ಆಗಿದೆ. ಸರ್ಕಾರ ಇವತ್ತು ಫ್ರೀ ಅಂತ ಅಕ್ಕಿ ಕೊಡ್ತಾ ಇದೆ. ಆದರೆ ಯಾವ ಥರದ ಅಕ್ಕಿ ಕೊಡ್ತಾ ಇದೆ? ಇಂತಹದೊಂದು ಉದಾಹರಣೆ ಇವತ್ತು ನಾವು ಕೊಡ್ತಾ ಇದ್ದೇವೆ. ನಾವಿರುವಂಥದ್ದು ಆಲಂಕಾರ ಸೊಸೈಟಿಯ ಈ ಪಡಿತರ ವಿತರಣಾ ಕೇಂದ್ರದಲ್ಲಿ ನಾವಿದ್ದೇವೆ. ಇಲ್ಲಿ ಸರ್ಕಾರದಿಂದ ವಿತರಿಸಲ್ಪಟ್ಟಂತಹ ಒಂದು ಅಕ್ಕಿ ಯಾವ ರೀತಿಯಂತಹ ಕಳಪೆ ಮಟ್ಟದಿಂದ ಕೂಡಿದೆ ಎನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೇವೆ, ಬನ್ನಿ. ಆಲಂಕಾರ ಸೊಸೈಟಿಯ ಕೊಯ್ಲಾ ಶಾಖೆಯಲ್ಲಿ ನಾವು ಇವತ್ತಿರುವಂಥದ್ದು. ಇಲ್ಲಿ ಪಡಿತರ ವಿತರಣಾ ಕೇಂದ್ರದಲ್ಲಿ, ಅಂದರೆ ಏನು ನ್ಯಾಯಬೆಲೆ ಅಂಗಡಿ ಇದೆ, ಇಲ್ಲಿ ನಿಜವಾಗಿ ಜನರಿಗೆ ನ್ಯಾಯಯುತವಾಗಿ ಅಕ್ಕಿ ಸಿಗ್ತಾ ಇದೆಯಾ? ಇಲ್ಲ. ಅದಕ್ಕೆ ಉದಾಹರಣೆ ನೋಡೋದಾದರೆ ನಾವಿಲ್ಲಿ ನೋಡ್ತಾ ಇದ್ದೇವೆ, ಒಂದಷ್ಟು ಬ್ಯಾಗ್ಗಳನ್ನು ಇಟ್ಟಿದ್ದಾರೆ. ಇದು ಹೊಸದಾಗಿ ಬಂದಿರುವಂತಹ ಬ್ಯಾಗ್. ಈ ಬ್ಯಾಗ್ನಲ್ಲಿ ಯಾವ ಥರದಂತಹ ಅಕ್ಕಿ ಇದೆ, ಬೇರೆ ಬೇರೆ ರೀತಿಯಾಗಿ ಮಾಡಿಟ್ಟಿದ್ದಾರೆ ಇಲ್ಲಿ. ಅಂದರೆ ಒಂದಷ್ಟು ಇಲ್ಲಿ ಗೋಡೌನ್ ನಾವು ನೋಡೋದಾದರೆ ಒಂದು 300ರಷ್ಟು ಬ್ಯಾಗ್ಗಳು ಬಂದಿವೆ. ಅದರಲ್ಲಿ ಒಂದಷ್ಟು 30ರಿಂದ 40 ಬ್ಯಾಗ್ಗಳನ್ನು ಇವತ್ತು ಓಪನ್ ಮಾಡಿದ್ದಾರೆ ಜನರಿಗೆ ವಿತರಿಸಲಿಕ್ಕೆ ಅಂತ. ಅದರಲ್ಲಿ ಒಂದಷ್ಟು 5-6 ಬ್ಯಾಗ್ಗಳನ್ನು ನೋಡಿದರೆ ಅಲ್ಲಿ ಒಂದು ರೀತಿಯಾದಂತಹ ಕಸ ಆಗಿರ್ಬೋದು, ಧೂಳು ಆಗಿರ್ಬೋದು, ಕಲ್ಲು ಆಗಿರ್ಬೋದು, ಹುಣಸೆ ಬೀಜ, ಬೇರೆ ಬೇರೆ ರೀತಿಯಾದಂತಹ ಕಳಪೆ ಗುಣಮಟ್ಟದಿಂದ ಕೂಡಿರುವಂತಹ ಬ್ಯಾಗನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡಿ ವೀಕ್ಷಕರೇ, ಇಲ್ಲಿ ನೋಡೋದಾದರೆ ಇದು ಒಂದು ರೀತಿಯ ಬ್ಯಾಗು, ಒಂದು ರೀತಿಯ ಧೂಳು ಮಿಶ್ರಿತವಾದಂತಹ ಅಕ್ಕಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಜನರು ಊಟ ಮಾಡಲು ಹೇಗೆ ಸಾಧ್ಯ? ಕೈಯಲ್ಲಿ ನೋಡಿ ಧೂಳು ಈ ರೀತಿ ಬರ್ತಾ ಇದೆ. ಇನ್ನೊಂದು ಬ್ಯಾಗ್ನಲ್ಲಿ ನೋಡಿ, ಸಂಪೂರ್ಣವಾಗಿ ಇದರ ಬಣ್ಣವೇ ಬದಲಾಗಿದೆ. ಕಲ್ಲು ಮಣ್ಣು ಮಿಶ್ರಿತವಾದಂಥ ಏನು ಗುಡಿಸಿ ಹಾಕ್ತಾರೆ ಕಸ, ಆ ರೀತಿಯಾಗಿರುವಂತಹ ಒಂದು ಬ್ಯಾಗ್ ಬಂದಿದೆ. ಇದನ್ನು ಜನರು ಕ್ಲೀನ್ ಮಾಡಿ ಊಟ ಮಾಡಬೇಕು. ಇದನ್ನು ಹೇಗೆ ಸಾಧ್ಯ? ಇನ್ನೊಂದು ನೋಡಿ, ಇಲ್ಲಿ ನಮ್ಮ ಈ ಕೇಂದ್ರದ ಸಿಬ್ಬಂದಿಗಳು ಇದನ್ನು ಸೋಸಿ ಇಟ್ಟಿದ್ದಾರೆ. ಅಕ್ಕಿಯನ್ನು ಸೋಸಿ ಯಾವ ಥರದ ಧೂಳು ಮಿಶ್ರಿತವಾಗಿದೆ ಅಂತ. ಇದನ್ನು ಗಮನಿಸೋದಾದರೆ ಇದರ ಪರಿಮಳ ಆಗಿರ್ಬೋದು, ಇದನ್ನು ನೋಡುವಾಗ ಆಗಿರ್ಬೋದು, ಒಂದು ರೀತಿಯಾದಂತಹ ಏನು ಪಂಚಕಜ್ಜಾಯ ಅಂತ ಹೇಳ್ತೇವೆ, ಆ ರೀತಿಯಾದಂತಹ ಒಂದು ಐಟಮನ್ನು ಈ ಅಕ್ಕಿಯಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇದು ಗೋಣಿಯಲ್ಲಿ ಇರುವಂಥದ್ದು, ಅದನ್ನು ಸೋಸಿ ಇಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ನೋಡಿ ವೀಕ್ಷಕರೇ, ಇನ್ನೊಂದು ಬ್ಯಾಗಲ್ಲಿ ಓಪನ್ ಮಾಡಿ ಇವತ್ತು ಇಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಅಕ್ಕಿಯೂ ಇದೆ, ಹುಣಸೆ ಬೀಜವೂ ಇದೆ. ಇದು ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ. ಹುಣಸೆ ಬೀಜ ಹಾಕಿದ್ದಾರೆ. ಇನ್ನೊಂದು ಬ್ಯಾಗ್ನಲ್ಲಿ ಇದೇ ಥರದಂತಹ ಹುಣಸೆ ಬೀಜದ ಕಟ್ಟು ಬಂದಿದೆ. ಅಂದರೆ ಇದು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಯವರು, ಅಲ್ಲಿಯ ಸಿಬ್ಬಂದಿಗಳು ಮಾಡಿರುವ ಎಡವಟ್ಟ ಅಥವಾ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಂತೂ ಸೀಲ್ಡ್ ಬ್ಯಾಗ್ ಇದು. ಹಾಗಾಗಿ ಇಲ್ಲಿ ಯಾರಿಗೂ ಅದನ್ನು ಓಪನ್ ನೋಡುವಾಗಿಲ್ಲ. ಇಲ್ಲಿ ಬಂದು ಗ್ರಾಹಕರಿಗೆ ವಿತರಣೆ ಮಾಡುವಾಗ ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಇನ್ನೊಂದು ಬ್ಯಾಗ್ ಇದೆ. ಇದು ಕಲ್ಲು ಮಿಕ್ಸ್ ಅಲ್ಲ, ಕಲ್ಲಿನದ್ದೇ ಒಂದು ಬ್ಯಾಗ್ ಕಟ್ಟು ಇಟ್ಟು ಇದೇ ರೀತಿಯ ಕಟ್ಟನ್ನು ಗೋಣಿಯೊಳಗೆ ಹಾಕಿಬಿಟ್ಟಿದ್ದಾರೆ. ಅದರ ನಂತರ ಸೀಲ್ಡ್ ಆಗಿ ಬಂದಿದೆ. ಅಂದರೆ ಅಧಿಕಾರಿಗಳು ನೋಡ್ತಾ ಇಲ್ವಾ ಸೀಲ್ಡ್ ಆಗುವಂತಹ ಬ್ಯಾಗ್ಗಳನ್ನು ಯಾವ ರೀತಿಯಲ್ಲಿ ಸೀಲ್ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಅದರೊಳಗಡೆ ಏನೆಲ್ಲ ಐಟಮ್ಗಳನ್ನು ಹಾಕ್ತಾರೆ ಅನ್ನುವಂಥದ್ದು ಯಾರು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ, ಒಟ್ಟಾಗಿ ಕಳಿಸ್ತಾ ಇದ್ದಾರೆ. ಇದು ಇವತ್ತು ಈಗ ಬಂದಿರುವಂಥದ್ದು ಒಂದಷ್ಟು ಬ್ಯಾಗ್ಗಳನ್ನು ಮಾತ್ರ ಇಲ್ಲಿ ಓಪನ್ ಮಾಡಿದ್ದಾರೆ. ಆದರೆ
ಜನರು ಇದನ್ನು ಹೇಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ? ಇಲ್ಲಿ ಮುಖ್ಯವಾಗಿರುವಂಥದ್ದು ಸರ್ಕಾರ ವಿತರಣೆ ಮಾಡಿದೆ, ಅದರಲ್ಲಿ ವಿತರಣೆ ಮಾಡ್ತಾ ಇರುವಂಥದ್ದು ಏನು ನಮ್ಮ ಸೊಸೈಟಿಯವರು ಮಾಡ್ತಾ ಇದ್ದಾರೆ. ಇದು ಸೊಸೈಟಿಯವರಿಗೆ ಅಡ್ಡ ಹೆಸರು ಬರ್ತದೆ, ಇವರು ವಿತರಿಸ್ತಾರೆ ಅನ್ನುವಂಥದ್ದು ಕೂಡ ಒಂದು ಮಾತಿದೆ. ಆದರೆ ಖಂಡಿತವಾಗ ಹಾಗಲ್ಲ. ಸರ್ಕಾರದಿಂದ ಏನು ವಿತರಣೆ ಆಗಿದೆ ಅದನ್ನು ಜನರಿಗೆ ಇಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಈ ಅಕ್ಕಿ ಎಲ್ಲಿಂದ ಸಪ್ಲೈ ಆಗಿದೆ ಅಂತ ನೋಡೋದಾದರೆ ಈ ಗೋಣಿಯನ್ನು ನಾವು ನೋಡ್ಬೋದು. ಇಲ್ಲಿ ಇದೆ NCCF ಆಫ್ ಇಂಡಿಯಾ ಲಿಮಿಟೆಡ್ ಅಂತ, ಅಂದರೆ ಒಂದು ರೀತಿಯ ಬ್ರ್ಯಾಂಡೆಡ್ ಕಂಪನಿಯಿಂದಲೇ ಬಂದಿರುವಂತಹ ಬ್ಯಾಗ್ ಇದಾಗಿದೆ. ಇಲ್ಲಿ ಇದೆ ರೈಸ್ ಗ್ರೇಡ್ ಎ ಅಂತ ಇದೆ, ಗ್ರೇಡ್ ಎ. ಇದು ಗ್ರೇಡ್ ಎಯ ಅಕ್ಕಿ. ನಾವೀಗ ನಿಮಗೆ ತೋರಿಸಿರುವಂಥದ್ದಾಗಿರ್ಬೋದು, ಇದು ಗ್ರೇಡ್ ಎ. ಇದೇ ಬ್ಯಾಗ್ನಲ್ಲಿರುವಂತಹ ಅಕ್ಕಿ. ಇಲ್ಲಿ ನೋಡಿದೆ NCCF ರೈಸ್ ಫಾರ್ PDS ಓನ್ಲಿ ಅಂತ ಇದೆ. ಇಲ್ಲಿ PDS ಓನ್ಲಿ ಅಂತ ಹಾಕಿದ್ದಾರೆ. ಅಂದರೆ ಪಡಿತರ ವಿತರಣೆಗೆ ಮಾತ್ರ ಇರುವಂಥದ್ದು, ಹೊರಗಡೆಗೆ ಎಲ್ಲಿಯೂ ಕೂಡ ಇದು ಮಾರಾಟಕ್ಕೆ ಇಲ್ಲ. ಪಡಿತರ ವಿತರಣೆಗಾಗಿ ಮಾತ್ರ ಇರುವಂಥದ್ದು. ಅದು ಕೂಡ ಉತ್ಪಾದನೆ ಆಗಿರುವಂಥದ್ದು ಆ ಏಜೆನ್ಸಿ ನೇಮ್ ಕೊಟ್ಟಿದ್ದಾರೆ, ಶ್ರೀ ಬಸವೇಶ್ವರ ಇಂಡಸ್ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಬಹುಶಃ ಇದು ಕರ್ನಾಟಕದ ಒಳಭಾಗದಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ತಯಾರಿಸಲ್ಪಟ್ಟಂತಹ ಅಕ್ಕಿಯಾಗಿರುವಂಥದ್ದು ಮತ್ತು ಅದು ಕರ್ನಾಟಕ ಸರ್ಕಾರದ ಮುಖಾಂತರ ಪಡಿತರ ವಿತರಣೆಗಾಗಿ ಬಂದಿರುವಂತಹ ಅಕ್ಕಿಯಾಗಿರುವಂಥದ್ದು. ಇನ್ನು ಈ ರೀತಿಯ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ನೋಡಿದ ತಕ್ಷಣ ಇಲ್ಲಿಯ ಸೊಸೈಟಿಯವರು, ಇಲ್ಲಿ ಆಡಳಿತ ಮಂಡಳಿ ಆಗಿರ್ಬೋದು, ಇಲ್ಲಿಯ ಮ್ಯಾನೇಜರ್ ಅವರಾಗಿರ್ಬೋದು, ತಕ್ಷಣ ಆಹಾರ ನಿರೀಕ್ಷಕರಿಗೂ ಕೂಡ ಇದನ್ನು ಸಮಸ್ಯೆಯನ್ನು ಹೇಳಿದ್ದಾರೆ. ಈಗಾಗಲೇ ಇವತ್ತು ಅವರು ಇಲ್ಲಿ ಕೂಡ ಭೇಟಿ ಕೊಟ್ಟಿದ್ದಾರೆ. ಆಹಾರ ನಿರೀಕ್ಷಕರಾಗಿರ್ಬೋದು, ಕಂದಾಯ ನಿರೀಕ್ಷಕರಾಗಿರ್ಬೋದು, ಹಾಗೆ ಅದೇ ರೀತಿ ಗೋಡೌನ್ ಮ್ಯಾನೇಜರ್ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅವರು ಈ ಸಮಸ್ಯೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಹತ್ರ ಕೇಳೋಣ. ಚಂದ ಕಟ್ಟಿ ಇಟ್ಟಿದ್ದಾರೆ ನೋಡಿ, ಕಟ್ಟೆ ಇತ್ತು ಜನಸಾಮಾನ್ಯರು ಕೊಂಡೋಗೋದಿಲ್ಲ ಈ ಅಕ್ಕಿಯನ್ನು. ಅವರಿಗೆ ನಾವು ಅಕ್ಕಿಯಲ್ಲಿ ತಗೊಂಡು ಅವರು ಎಕ್ಸ್ಚೇಂಜ್ ಮಾಡಿ ಕೊಡೋದ್ರೆ ನಾವು ಕೊಡೋದಿಲ್ಲ. ಇದನ್ನು ಯಾರಾದರೂ ಕೊಂಡೋಗ್ತಾರೆ ಈ ಅಕ್ಕಿ? ಅಲ್ಲ, ಕೊಡ್ಲಿಕ್ಕೂ ಸರಿ ಆಗುದಿಲ್ಲ, ಯಾರು ಕೊಂಡೋಗ್ಲಿಕ್ಕೂ ಕೇಳುದಿಲ್ಲ. ನಾವು ಇದನ್ನು ಕೊಡ್ತೇವೆ ಏನು ಹೇಳ್ಯಾರು ಜನಗಳು ನಮ್ಮನ್ನು ಅಂತ ಹೇಳ್ಯಾರು. ಇದನ್ನು ಕೊಡ್ಲಿಕ್ಕೆ నేను పూర కూడా వద్దు బెదిరి వరండి స్మెల్ ఏం చూడండి సార్, స్మెల్ ఏం చూడండి చిపెండు చిపెండు ಅದು ಎಟ್ಟುಂಟು ఏది నాన్న బత్త బత్త ఏది నాన్న 3 ದಿವಸ ಸೋಮವಾರ ಬರ್ತದೆ, ಸೋಮವಾರ ಬರ್ತದೆ. ಅದು ಐನೇ ದೊರಕಿಲ್ಲ, ಐನೇ ಎಲ್ಲದರಲ್ಲಿ ಇಲ್ಲ. ಪೂಜಿನ ಪಂಚಾಯತಿ ಕುಂಬ್ರಾ ಕೊತ್ತಾಪಿ ಸ್ಮೆಲ್ ಏನ್ చూడండి ಮಾಡ್ತೀರಾ ಈಗ ಮತ್ತೆ ಭಾರಿ ಒಳ್ಳೆದಿತ್ತು ನೋಡಿ. ಹಾಗೆ ಇದು ಹುಣಸೆ ಬೀಜ ಒಟ್ಟು ಅಕ್ಕಿಯನ್ನು ಒಟ್ಟಿಗೆ ತೂಕ ಮಾಡಿ ಪ್ಯಾಕೆಟ್ ಬೇಡ. ಇದು ಕೂಡ ಸೀಲ್ಡ್ ಇರುವಾಗ ಗೊತ್ತಾಗ್ತದೆ. ಇದರಲ್ಲಿ ಕೂಡ ಹಾಕಿ ಈಗ
ಅಂದರೆ ಯೂಸ್ ಮಾಡೋಕ್ಕಾಗದೇ ಇರೋಂಥದ್ದು ಈಗ ಓಪನ್ ಮಾಡಿದ್ವಿ ಎಲ್ಲರೂ ನಾವು ಹೆಚ್ಚು ಯೂಸ್ ಮಾಡ್ತೇವೆ ಅಂತ ಹೇಳಿ ಕೊಂಡೋಗಿದ್ದಾರೆ. ಅದೊಂದು ಬ್ಯಾಗ್, ಇದೊಂದು ಬ್ಯಾಗ್, ಇದು ಮಾತ್ರ ಅದರಿಂದ ಸಿಕ್ಕಿತ್ತು. ಬರೀ ಪೌಡ್ರ್ ಉಂಟು. ಹೌದು, ಜಾಡಿಸಿ ಡಿವಿಷನ್ ನಮ್ಮ ಮೈಸೂರು ಅದು ಈಗ 400-500 ಕಾರ್ಡ್ ಇದ್ದ ಸೊಸೈಟಿಗಳಿಗೆ ಸಮಸ್ಯೆ ಆಗುದಿಲ್ಲ ಸರ್. ಇಲ್ಲಿ 1600 ಕಾರ್ಡ್ ಎಲ್ಲ ಕಡೆ ಒಂದೇ ಸಲ ಆದರೂ ನಮ್ಮ ಸ್ಟಾಫ್ಗಳು ಪಾಪ ಆದಷ್ಟು ಇದು ಮಾಡಿ ಅಷ್ಟು ಜನರಿಗೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಯಾರಿಗೂ ಸಮಸ್ಯೆ ಆಗದಾಗೆ. ಇಲ್ಲಿ ಸಮಸ್ಯೆ ಆಗುದಿಲ್ಲ. ಹಾಗೆ ರೇಷನ್ ವಿತರಣೆ ಅದೇ ಸರ್ ಪಬ್ಲಿಕ್ ಇದು ಸೈಬರ್ ಸೆಂಟರ್ಗಳು ಅದೇ ಟೈಮ್ ಕೊಡ್ತಾರೆ. ಕೊಯ್ಲಾ ಸೊಸೈಟಿಗೆ ಸ್ವಲ್ಪ NCCF ಅಕ್ಕಿ, ಅಂದರೆ ಅದು ಪ್ರೈವೇಟ್ DCFಸಿಂದ ಪರ್ಚೇಸ್ ಮಾಡಿದ ಅಕ್ಕಿ, ಅದು ಪ್ಲಾಸ್ಟಿಕ್ ಬ್ಯಾಗಿಂದು. ಅದನ್ನು ನಾವು ಅದೇ ರೀತಿ ಸ್ಟಿಚ್ಚಿಂಗ್ ಬ್ಯಾಗ್, ಏನು ಬ್ಯಾಗ್ಗಳೆಲ್ಲ ಬಂದಂಥ ಅಕ್ಕಿಯನ್ನು ಹಾಗೆ ನಾವು ಇಲ್ಲಿಗೆ ಸಪ್ಲೈ ಆಗಿದೆ. ಅದರಲ್ಲಿ ಕೆಲವೊಂದು ಕಳಪೆ ಆಗಿದೆ, ಏನಂದರೆ ಹುಣಸೆ ಬೀಜ, ಕಲ್ಲು ಇದೆಲ್ಲ ಕಟ್ಟಿ ಹಾಕಿದಂಥ, ಮಿಕ್ಸ್ ಅಲ್ಲ, ಕಟ್ಟಿ ಹಾಕಿದ. ಮತ್ತೇನು ದೇವರ ಪ್ರಸಾದ ಎಲ್ಲ ಉಂಟು ಅಂತ ಹಾಗೆಲ್ಲ ಈಗ ನಾವು ತಿಂದು ನೋಡಿದ್ದೇವೆ. ಅದರಲ್ಲಿ ಹೌದು, ಅದರಲ್ಲಿ ಏನು ಅವರು ಸೊಸೈಟಿಯವರು ಹೇಳೋದು ತಪ್ಪಲ್ಲ, ಎಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ. ಅದರಿಂದ ನಮಗೆ ಅದನ್ನು ಸಪ್ಲೈ ಮಾಡಿದವರಿಗೆ ಅದು ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆ ಅಲ್ಲಿಂದ ಬಂದವರು. ಈಗ ಇಲ್ಲಿ ಎಷ್ಟು ಕಳಪೆ ಅಕ್ಕಿ ಸಿಗ್ತದೆ ಅದನ್ನೆಲ್ಲ ನಾವು ನೋಡಿಬಿಟ್ಟು ಈಗ ಜನರಿಗೆ ಹಂಚುವಾಗ ಅಂಥದನ್ನು ಯಾವ ಕಾರಣಕ್ಕೂ ಹಂಚುವಾಗಿಲ್ಲ. ಅದರಿಂದ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟು ಅದರಲ್ಲಿ ಎಷ್ಟು ಕಡಿಮೆ ಬರುತ್ತೆ ಅವರಿಗೆ ಅದನ್ನು ಬೇರೆ ಅಕ್ಕಿ ಕೊಡಿಸುವ ವ್ಯವಸ್ಥೆ ಮಾಡುವ. ಮತ್ತು ಇನ್ನೊಂದು ಏನಂದರೆ, ನಮಗೆ ಸಪ್ಲೈ ಮಾಡಿದ ಬಸವೇಶ್ವರ ಟ್ರಾನ್ಸ್ಪೋರ್ಟ್ನವರು ಅವರನ್ನು ನಿಮ್ಮ ಮುಖಾಂತರನೇ ಅವರನ್ನು ಒಂದು ಮಾತಾಡಿಸಬೇಕಾಗ್ತದೆ. ನಾನು ಹೇಳೋದು ಅದು, ಯಾಕೆಂತೇಳಿದರೆ ಇಂಥ ವ್ಯವಸ್ಥೆ ಯಾವಾಗಲೂ ಯಾವ ಜಿಲ್ಲೆಗೂ ಮಾಡಬಾರ್ದು. ಯಾಕೆಂತೇಳಿದರೆ ಅದು ಭಾರಿ ಅನ್ಯಾಯದ ಕೆಲಸ, ಗೊತ್ತಿಲ್ಲದೆ ಆಗೋದು. ಇದು ಕಟ್ಟಿ ಹಾಕಿದಂಥದ್ದು ಪ್ರಸಾದ ಎಲ್ಲ ಇರುವಾಗ ಅವರು ನೋಡಬೇಡುವ, ಜನರಿಗೊಂದು ಧರ್ಮಕ್ಕೆ ಕೊಡೋದಂತ ಏನನ್ನೂ ತಿನ್ನಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಹೇಳೋದೇನೆಂದರೆ, ಈಗ ಅದಕ್ಕೆ ಏನು ಕಡಿಮೆ ಬರ್ತಾ ಅಕ್ಕಿ ಅದನ್ನು ನಾವು ಒಳ್ಳೆ ಅಕ್ಕಿ ಕೊಡ್ತೇವೆ. ಕೊಟ್ಟುಬಿಟ್ಟು ಈಗ ನೆಕ್ಸ್ಟ್ ಆ ಬಸವೇಶ್ವರ ಟ್ರಾನ್ಸ್ಪೋರ್ಟಿನವರನ್ನು ಕರೆಸಿಬಿಟ್ಟು ಅವರನ್ನು ಇದಕ್ಕೆ ಉತ್ತರ ಅವರೇ ಕೊಡಬೇಕಾಗುತ್ತೆ. ನಮ್ಮಲ್ಲಿ ಅದಕ್ಕೆ ಉತ್ತರ ಸಿಗುವುದಿಲ್ಲ. ಈಗೀಗೆ ಅಕ್ಕಿ ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ಬಿಟ್ಟು ಒಂದು ನಿನ್ನೆ ಫೋನಲ್ಲಿ ದೂರವಾಣಿನಲ್ಲಿ ಫೋನು ಸಂದೇಶ ಬಂತು. ಹಂಗಾಗಿ ನಾನು ಈ ದಿನ ಬಂದು ಅದು ಪರಿಶೀಲನೆ ಮಾಡಬೇಕಾದ್ರೆ ಒಂದು 4 ಗೋಣಿನಲ್ಲಿ ಅಂದರೆ ಸ್ಟಿಚ್ಡ್ ಬ್ಯಾಗು, ಅದೇನು ಬ್ಯಾಗ್ ಅಲ್ಲ, ಸ್ಟಿಚ್ಡ್ ಬ್ಯಾಗಲ್ಲಿ ಗುಣಮಟ್ಟ ಒಳ್ಳೆಯದು ಇಲ್ಲ. ಒಂದು 4 ಚೀಲದಲ್ಲಿ ಗುಣಮಟ್ಟ ಒಳ್ಳೆಯದು ಅಕ್ಕಿ ಒಳ್ಳೆಯದಿಲ್ಲ. ಈ ಸರ್ಕಾರದ ಯೋಜನೆ ಏನಪ್ಪ ಅಂತಂದರೆ, ಗುಣಮಟ್ಟದ ಆಹಾರವನ್ನು ಪಡಿತರದ ಚೀಟಿದಾರರಿಗೆ ವಿತರಣೆ ಮಾಡಬೇಕು ಅಂದ್ಬಿಟ್ಟು ಸರ್ಕಾರದ ಯೋಜನೆ. ಹಂಗಾಗಿ ಗುಣಮಟ್ಟದ ಆಹಾರನೇ ಕಾರ್ಡ್ದಾರರಿಗೆ ಕೊಡಬೇಕಾಗ್ತದೆ. ಹಂಗಾಗಿ ಏನು ಇಲ್ಲಿ 4 ಗೋಣಿನಲ್ಲಿ ಅಕ್ಕಿ ಗುಣಮಟ್ಟ ಇಲ್ಲ ಅಂತಂದ್ಬಿಟ್ಟು ಕಂಪ್ಲೇಂಟ್ ಬಂದಿದೆ. ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕಾರ್ಡ್ದಾರರಿಗೆ ಕೊಡಬೇಡಿ ಅಂದ್ಬಿಟ್ಟು ನ್ಯಾಯಬೆಲೆ ಅಂಗಡಿಯವ್ರಿಗೆ ಒಂದು ಹೇಳಿದ್ದೀವಿ. ಮತ್ತು ಅದನ್ನು ಏನು ಅದು ಗುಣಮಟ್ಟ ಚೆನ್ನಾಗಿಲ್ಲ, ಅದನ್ನು ಪುನಃ ವಾಪಸ್ಸು ನಾವು ಗೋಡನ್ಗೆ ಅದನ್ನು ರಿಸೀವ್ ಮಾಡ್ಕೊಂಡು ಅದ್ರ ಬದಲು ಗುಣಮಟ್ಟದ ಪಡಿತರವನ್ನು ಎತ್ತುವಳಿ ಮಾಡೋಕ್ಕೆ ಹೇಳಿದ್ದೀವಿ. ಹಂಗಾಗಿ ಇನ್ನೂ ಕೂಡ ಗೋಣಿನಲ್ಲಿ ಕೆಲವು ಬ್ಯಾಗ್ಗಳು ಓಪನ್ ಮಾಡಲಿಲ್ಲ. ಏನಾರು ಗುಣಮಟ್ಟ ಚೆನ್ನಾಗಿದ್ದರೆ ಕಾರ್ಡ್ದಾರರಿಗೆ ವಿತರಣೆ ಮಾಡಿ, ಗುಣಮಟ್ಟ ಇಲ್ಲದಿರೋದನ್ನು ಕಾರ್ಡ್ದಾರರಿಗೆ ಕೊಡಬೇಡಿ ಅಂದ್ಬಿಟ್ಟು ಸೊಸೈಟಿಯವ್ರಿಗೆ ಹೇಳಿದ್ದೀವಿ. ಹಂಗಾಗಿ ಇನ್ನೂ ಕೆಲವು ಗೋಣಿನ ಓಪನ್ ಮಾಡಲಿಲ್ಲ. ಓಪನ್ ಮಾಡಿದ ನಂತರ ಗೊತ್ತಾಗ್ತದೆ, ಏನಾರು ಗುಣಮಟ್ಟ ಚೆನ್ನಾಗಿದ್ದರೆ ಕಾರ್ಡ್ದಾರರಿಗೆ ಕೂಡ ಕೇಳಿದ್ದೀವಿ. ಇನ್ನು ಗುಣಮಟ್ಟ ಚೆನ್ನಾಗಿಲ್ಲ ಅಂತದನ್ನು ಸೈಡ್ಗೆ ಎತ್ತಿಟ್ಟು ಮತ್ತು ಅದನ್ನು ಅಲಂಕಾರ ಗೋಡನ್ಗೆ ಕೂಡ ಕೇಳಿದ್ದೀವಿ. ಕೊಯ್ಲ ಮಾತ್ರ ಈಗ ಕಂಪ್ಲೇಂಟ್ ಬಂದಂಥದ್ದು, ಬೇರೆ ಕಡೆ ಎಲ್ಲೂ ಕಂಪ್ಲೇಂಟ್ ಬರಲಿಲ್ಲ. ಸೋಮವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ, ಇವರು ಕೂಡ ಎತ್ತುವಳಿ ಮಾಡಿದ್ದಾರೆ. ಮತ್ತು ಅವ್ರ ಹತ್ರ ಏನು ಕಳೆದ ತಿಂಗಳದ್ದು ಉಳಿಕೆ ಇತ್ತು ಅದನ್ನು ಸೋಮವಾರದಿಂದ ಎಲ್ಲ ಕೊಡ್ತಾ ಇದ್ದಾರೆ. ಕಂಪ್ಲೇಂಟ್ ಏನಿಲ್ಲ, ಇಲ್ಲಿ ಮಾತ್ರ ಕಂಪ್ಲೇಂಟ್ ಬಂದದ್ದು. ಈಗ ಇನ್ನು ಮುಂದಕ್ಕೆ ಎಲ್ಲಿಗೆ ಸಪ್ಲೈ ಆದರಲ್ಲಿ ಕಂಪ್ಲೇಂಟ್ ಉಂಟು ಅಂತ ಹೇಳಬೇಕು. ಕೆಲವರು ಇನ್ನೂ ಅದು ಚೀಲ ಓಪನ್ ಮಾಡಲಿಲ್ಲ. ಈ ರೀತಿ ಬಂದಾಗ ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲವನ್ನು ಚೆಕ್ ಮಾಡ್ತಾರೆ ಅವರು, ಆಗ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೆಲ್ಲ ಸೊಸೈಟಿಯಲ್ಲಿ ಬರ್ತಾರೆ ಅಂತ. ಓಕೆ, ಅಂದರೆ ಇದು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲಲ್ಲೇ, ಪ್ಯಾಕಿಂಗ್ ಲೆವೆಲಲ್ಲೇ ಆಗಿರುವಂಥ ಆ ರೀತಿ ಇರುವಾಗ ನಮಗೆ ಅದರ ಒಳಗೆ ನಾವು ಏನು ಅಲ್ಲಿಂದ ಏನು ಬರ್ತೇವೆ ಅದನ್ನು ಹಾಗೆ ಸಪ್ಲೈ ಮಾಡ್ತೇವೆ. ಸ್ಟಿಚ್ಡ್ ಬ್ಯಾಗ್ ಆದ ಕಾರಣ ಅಲ್ಲಿಂದ ಎತ್ತುವಳಿ ಆದ ನಂತರ ಯಾರಿಗೂ ಕೂಡ ಅದು ಗೊತ್ತಾಗೋದಿಲ್ಲ, ಓಪನ್ ಮಾಡಿದಾಗಲೇ ಗೊತ್ತಾಗುವಂಥದ್ದು. ಓಕೆ, ಈ ಹಿಂದೆ ನಾರ್ಮಲಿ ಇಲ್ಲ, ಇಂಥ ಪ್ರಕರಣಗಳು ನಮಗೆ ಬರಲಿಲ್ಲ. ಮೊದಲು ಮಾಮೂಲಿ ಬೇರೆ ನಾರನ್ನ ಗೋಣಿ ಚೀಲದಲ್ಲಿ ಬರ್ತಿದ್ದದ್ದು, ಈ ಸಲ ಮಾತ್ರ ಅದು ಪ್ಲಾಸ್ಟಿಕ್ ಚೀಲದಲ್ಲಿ ಸ್ಟಿಚ್ಡ್ ಬ್ಯಾಗಲ್ಲಿ ಬಂದಿರುವಂಥದ್ದು. ಅದು ಆ ಥರ ಬದಲಾಗೋದಕ್ಕೆ ಕಾರಣ ಏನಂದರೆ, ಈಗ DC ಆಫೀಸಿಂದ ಅದನ್ನು ಮಾಡಿರುವಂಥ ಅಂದರೆ ಸರ್, ಅದು FC ಅವರಲ್ಲಿ ಅಕ್ಕಿ ಬೇಕಾದಷ್ಟು ಸ್ಟಾಕ್ ಇಲ್ಲ ಅಂದಾಗ ಅದನ್ನು ಖಾಸಗಿಯವರಿಂದ ಟೆಂಡರ್ ಹಾಕಿ ತೆಗಿತಾರೆ. ನಮಗೆ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಂತೇಳಿ DC ಅವರಿಂದ ಅದನ್ನು ಟೆಂಡರ್ ಹಾಕಿ ಅವರನ್ನು, ಈಗ ಬಸವೇಶ್ವರ ಟ್ರಾನ್ಸ್ಪೋರ್ಟ್ ಅಂತ ಅವರಿಗೆ ಇದು ಟೆಂಡರ್ ಆಗಿದೆ, ಎಷ್ಟೋ ಜನ ಹಾಕ್ತಾರೆ, ಅದರಲ್ಲಿ ಇವರು ಕಡಿಮೆ ಬೆಲೆಗೆ ಹಾಕಿದ್ದಾರೆ, ಅವರಿಗೆ ಅದಾಗಿದೆ. ಅದರಿಂದ ನಮ್ಮಲ್ಲಿ ಎಷ್ಟು ಜನರಿಗೆ ಸಪ್ಲೈಗೆ ಕಡಿಮೆ ಆಗ್ತದೆ ಅದನ್ನು ಪ್ರೈವೇಟ್ ಆಗಿ ತಗೊಳ್ತಾರೆ, NCCF ಅಂತ ಹಾಗೆ. ಅದರಿಂದ ಅದು ಲೆಕ್ಕದಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ಇದು ಸ್ಕೀಮು,
ಅವರು ಒಳ್ಳೆ ಅಕ್ಕಿಯೇ ಕೊಡಬೇಕಿತ್ತು NCCF ಅಂದರೆ, ಆದರೆ ಅದರಲ್ಲಿ ಕಳಪೆ ಆಗಿದೆ. ಸೊ ಅಂದರೆ ಇದನ್ನು ಈ ಬಗ್ಗೆ ಕ್ರಮ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ. ಹೌದು ಸರ್, ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್. ಇವರು ತಗೊಬರ್ತಾರೆ, ನಾವು ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ. ಈ ಕೊಯ್ಲಾ ವ್ಯವಸಾಯ ಉತ್ಪನ್ನ ಸೊಸೈಟಿಯಲ್ಲಿ ಪರಿಶೀಲಿಸಲಾಗಿ ಒಂದು ಕಳಪೆ ಗುಣಮಟ್ಟದ ಅಕ್ಕಿ ಬಂದಿರೋದು ಕಂಡು ಬರ್ತದೆ. ಈ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳಲು ತಿಳಿಸಲಾಗುವುದು. ಇವೆಷ್ಟು ಅಧಿಕಾರಿಗಳು ಹೇಳಿರುವಂಥ ಮತ್ತು ಅಂದರೆ ಅವರು ಸೀಲ್ಡ್ ಆಗಿರುವಂತಹ ಬ್ಯಾಗ್ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ನಮಗೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಆಗೋದಿಲ್ಲ. ನೇರವಾಗಿ ಮೇಲೆಯಿಂದ ಅದು ಬಂದಿರುವಂಥದ್ದು. ಇಲ್ಲಿ ಗ್ರಾಹಕರಿಗೆ ವಿತರಣೆ ಮಾಡುವಾಗ ಅದು ನಮಗೆ ತಿಳಿಯಲ್ಪಡ್ತದೆ ಎನ್ನುವಂಥದ್ದು ಅವರು ಹೇಳಿರುವಂತಹ ವಿಚಾರ. ಮತ್ತು ಇಲ್ಲಿ ಏನು ಅದು ಕಳಪೆ ಗುಣಮಟ್ಟ ಇದೆ, ಆ ಅಕ್ಕಿಯನ್ನು ಮತ್ತೆ ನಾವು ರೀಪ್ಲೇಸ್ ಮಾಡಿ ಇಲ್ಲಿಗೆ ಕಳುಹಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ಈ ಸೊಸೈಟಿಯ ಆಡಳಿತ ಮಂಡಳಿಯವರು ಒಂದು ರೀತಿಯ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ಇವತ್ತು ಈಗಾಗಲೇ ಇಲ್ಲಿ ಭರಿಸಿದ್ದಾರೆ. ಮತ್ತು ಜನರಿಗೆ ಇಂತಹ ಅಕ್ಕಿಯನ್ನು ನಮ್ಮ ಸಂಸ್ಥೆಯ ಮೂಲಕ ನಾವು ಕೊಡಬಾರದು ಎನ್ನುವಂತಹ ಒಂದು ವಿಶೇಷವಾದಂಥ ಮನೋಭಾವವನ್ನು ಕೂಡ ಅವರು ಹೊಂದಿರುವ ಕಾರಣ ಅವರು ಈ ಸಮಸ್ಯೆ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ. ನನಗೆ ನಿನ್ನೆ ಸಂಜೆ ಗೊತ್ತಾಯಿತು, ಇಲ್ಲಿ ಏನು ರೇಷನ್ ಅಕ್ಕಿ ಬಂದಿದೆ, ಅದರಲ್ಲಿ ಸಮಸ್ಯೆ ಇದೆ, ಕಳಪೆ ಆಗಿದೆ ಅಂಥೇಳಿ. ತಕ್ಷಣ ನಾನು MLA ಅವರ ಗಮನಕ್ಕೆ ತಂದು ತಹಶೀಲ್ದಾರಿಗೆ ತಿಳಿಸ್ಲಿಕ್ಕೆ ಹೇಳಿದೆ. ಮತ್ತು ನಮ್ಮ ಸ್ಟಾಫ್ಗಳು ಹೇಳಿದ ಪ್ರಕಾರ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಷ್ಟು ಸ್ಪಂದನೆ ಒಳ್ಳೆದಿರಲಿಲ್ಲ ಅವ್ರದ್ದು. ನೀವು ನೋಡಿ ತರಬೇಕಿತ್ತು ಅಂತೇಳುವಂಥ ಆನ್ಸರ್ ಬಂತು ಅಂತೇಳುವಂಥ ವಿಚಾರವನ್ನು ಹೇಳಿದರು. ಅದಕ್ಕೆ ನಾನು ನಾಳೆ ಬೆಳಿಗ್ಗೆ 8:30 ಗಂಟೆಗೆ ಬರ್ತೇನೆ, ಮತ್ತು ಪೇಪರ್ನವರನ್ನು ಸಹ ಬರ್ಬೋದು ಅವ್ರು ಸಹ ನೋಡುವ, ಅದೆಂತಂದು ನೋಡುವ, ಅಧಿಕಾರಿಗಳನ್ನು ಅಲ್ಲಿಗೆ ಕರೆಸ್ತೇನೆ ಅಂತ ಹೇಳಿದೆ. ಹಾಗೆ ಇವತ್ತು ಬೆಳಿಗ್ಗೆ ಪುನಃ MLA ಅವರಿಗೆ ಫೋನ್ ಮಾಡಿ, ತಹಶೀಲ್ದಾರಿಗೆ ಫೋನ್ ಮಾಡಿ, ತಹಶೀಲ್ದಾರರು RI ಅವರನ್ನು ಕಳಿಸಿದ್ದಾರೆ, ಫುಡ್ ಇನ್ಸ್ಪೆಕ್ಟರನ್ನು ಕಳಿಸಿದ್ದಾರೆ. ಅವರಿಗೆ ನಾನು ಡೈರೆಕ್ಟ್ ಫೋನ್ ಮಾಡಿ ಬಂದ್ರಿ ಈಗ. ಮತ್ತು ನೀವು ಬಂದು ಇಲ್ಲಿಯ ವಸ್ತುಸ್ಥಿತಿ ಏನಿದೆ ಅಂತ ವಾಸ್ತವಿಕತೆಯನ್ನು ನೀವೇ ಕಣ್ಣಾರೆ ಕಂಡಿದ್ದೀರಿ, ನೋಡಿದ್ದೀರಿ. ನಮಗೆ ಒಟ್ಟು ಏನು ಅಂತೇಳಿದರೆ, ನಮ್ಮ ಅಲಂಕಾರು ಸಹಕಾರಿ ಸಂಘ ಬಹಳ ದೊಡ್ಡದು ಇದೆ. ಒಂದು 6,000ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಇಲ್ಲಿ ನೋಡಿ 1,600 ಕಾರ್ಡುದಾರರಿದ್ದಾರೆ. ಅವರಿಗೆಲ್ಲ ನಮ್ಮ ಸಂಘದ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ, ವಿಶ್ವಾಸ ಇದೆ. ನಾಳೆ ನಮ್ಮ ಸಂಘದ ಬಗ್ಗೆ ಸದಸ್ಯರಿಗೆ ಕೆಟ್ಟ ಅಭಿಪ್ರಾಯ ಬರಬಾರ್ದು ಹೇಳುವಂಥದ್ದು ನಮಗೆ ಬಹಳ ಮುಖ್ಯ. ಮತ್ತು ಇದು ಏನು ಅಕ್ಕಿ ಬರುವಂಥದ್ದು ಮನುಷ್ಯರು ಅದು ತಿನ್ನೋ ಹಾಗಿಲ್ಲ, ಆದರೂ ಇದಂತೂ ಅದನ್ನು ನಾವು ಕೊಡಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ನಾವು ಇದಕ್ಕೆ ಏನೂ ಸ್ಪಂದಿಸದೆ ಸುಮ್ಮನೆ ಬಿಟ್ಟರೆ ಇದಕ್ಕೆ ಇದಕ್ಕೆ ಪರಿಹಾರ ಏನು ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಅಧಿಕಾರಿಗಳು ಬಂದಿದ್ದಾರೆ, ಅವರು ನಿಮ್ಮ ಸಮಕ್ಷಮ ಏನು ನಮಗೆ ಕನಿಷ್ಠ ಏನು ಆ ಕಳಪೆ ಉಂಟು ಅದನ್ನು ನೀವು ತೆಗೆದಿಡಿ, ಕೊನೆಗೆ ನಾವು ಅದನ್ನು ಕೊಂಡೋಗಿ ನಿಮಗೆ ಬದಲಾವಣೆ ಮಾಡಿ ಬೇರೆ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳುವಂಥ ವಾಗ್ದಾನವನ್ನು ಕೊಟ್ಟಿದ್ದೇವೆ. ಕನಿಷ್ಠ ಅಷ್ಟಾದರೂ ಆಯಿತು ಅಂತ ಹೇಳುವಂಥ ಒಂದು ಸಮಾಧಾನ ಇದೆ. ಮತ್ತೇನಿಲ್ಲ, ಬೇರೆ ಏನು ನಮಗೆ ಏನು ಇಲ್ಲ. ನಮ್ಮ ಸದಸ್ಯರಿಗೆ ತೊಂದರೆ ಆಗಬಾರ್ದು. ಏನು ಇಲ್ಲಿಂದ ರೇಷನ್ ಕೊಂಡೋಗ್ತಾರೆ ಅವರಿಗೆ ತೊಂದರೆ ಆಗ್ಬೋದು, ಒಳ್ಳೆ ಗುಣಮಟ್ಟದ ಅಕ್ಕಿ ಬರಬೇಕು. ಇನ್ನೂ ಒಂದು ಬಹಳ ವರ್ಷದಿಂದ ಇಲ್ಲಿ ನಾವು ಸಮಸ್ಯೆ ಅನುಭವಿಸುತ್ತಿರುವಂಥದ್ದು ಸರ್ವರ್ ಸಮಸ್ಯೆ. ಪಾಪ ಕೆಲವು ಬಡ ಜನರು 2 ಬಾರಿ 3 ಬಾರಿ 4 ಬಾರಿ ಬಂದವರಿದ್ದಾರೆ ನೋಡಿ. ಇವತ್ತು ಮಧ್ಯಾಹ್ನ ನಂತರ ಸಂಜೆ 4 ಗಂಟೆವರೆಗೆ ಸರ್ವರ್ ಆಫ್ ಮಾಡ್ತಾರಂತೆ. ಈಗ ಬಂದವರಿಗೆಲ್ಲ ಎಷ್ಟು ಜನ ಅಲ್ಲಿ ಹೊರಗೆ ನೀವು ನೋಡಿದರೆ ಗೊತ್ತಾಗ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಅವರಿಗೆ ನಾವು ಈಗ ಬಿಲ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಅವರನ್ನು ಮನೆ ಕಳಿಸ್ಬೇಕಷ್ಟೇ. 4 ಗಂಟೆ ನಂತರ ಅವರು ಪುನಃ ಬರಬೇಕು. 4 ಗಂಟೆಗೆ ಬಂದು ಅವರಿಗೆ ಸಿಗ್ತದೆ ಅಂತ ಹೇಳುವಂಥ ಗ್ಯಾರಂಟಿ ಏನಿಲ್ಲ. ಪುನಃ ನಾಳೆ ಬರಬೇಕು. ಈ ರೀತಿಯ ಸಮಸ್ಯೆ ಇದೆ. ಆದ ಕಾರಣ ಈ ಸರ್ವರ್ ಸಮಸ್ಯೆಯನ್ನು ಸಹ ಸರ್ಕಾರ ಮಟ್ಟದಲ್ಲಿ ಸರಿಪಡಿಸಬೇಕು ಅಂತ ಹೇಳುವಂಥ ನಮ್ಮದು ಆಗ್ರಹ ಇದೆ. ಎಷ್ಟು ಬ್ಯಾಗ್ ಬಂದಿದೆ, ಎಷ್ಟನ್ನು ಓಪನ್ ಮಾಡಿದರೆ ಎಷ್ಟು ನೋಡಿ, ಇವಾಗ ನಮಗೆ ಆಲ್ರೆಡಿ ಬಂದಿರುವಂಥದ್ದು 300 ಬ್ಯಾಗು. 300 ಬ್ಯಾಗಲ್ಲಿ ಈಗ ನಾವು ಓಪನ್ ಮಾಡಿರುವಂಥದ್ದು 30 ಬ್ಯಾಗು. ಈಗ ನನ್ನ ಗಮನಕ್ಕೆ ಬಂದಿರೋ ಹಾಗೆ 30ರಿಂದ 40 ಬ್ಯಾಗಿನ ನಿಖರವಾದ ಅಂಕಿಅಂಶ ಇಲ್ಲ ನನ್ನ ಹತ್ರ. ಒಂದು 40 ಬ್ಯಾಗ್ ಇದೆ, ಇಲ್ಲಿ ಗೋಣಿ ಲೆಕ್ಕ ಮಾಡ್ಬೋದು ಬೇಕಾದ್ರೆ. 40 ಬ್ಯಾಗಿಂದ ಜಾಸ್ತಿ ಓಪನ್ ಮಾಡಲಿಲ್ಲ. ಈ 40 ಬ್ಯಾಗುಗಳಲ್ಲಿ ನಮಗೆ ಒಂದು 6 ಬ್ಯಾಗ್ ಡ್ಯಾಮೇಜ್ ಬ್ಯಾಗ್ ಸಿಕ್ಕಿದೆ. ಇಲ್ಲೇ ಇದೆ. ಒಂದು ಬ್ಯಾಗನ್ನು ಅದು ಹುಣಸೆ ಬೀಜ ಇತ್ತಂತೆ, ಅದು ಅಕ್ಕಿ ಮಾತ್ರ ಸೂಪರ್ ಇತ್ತು. ಆದ ಕಾರಣ ಅದನ್ನು ನೀನೇ ಬಂದವರು ಅದು ನಮಗೆ ಅಕ್ಕಿ ಒಳ್ಳೆದಿದೆ ಕೊಡಿ, ನಾವು ಹುಣಸೆ ಬೀಜವನ್ನು ತೆಗೆದು ಉಪಯೋಗಿಸ್ತೇವೆ ಅಂತೇಳಿ ಕೊಂಡೋಗಿದ್ದಾರಂತೆ. ಅದರ ಶ್ಯಾಂಪುಲಿಗೆ ಮಾತ್ರ ಇಲ್ಲಿ ಒಂದು ಚಟ್ಟಿಯಲ್ಲಿ ಹಾಕಿಟ್ಟಿದ್ದಾರೆ. ನಾನು ರಾಮಕುಂಜ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತೇನೆ. ತುಂಬ ತಳಮಟ್ಟದ ಅಕ್ಕಿಯನ್ನು ಸಪ್ಲೈ ಮಾಡಿದ್ದಾರೆ. ಇದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತದೆ. ಇಲ್ಲಿ ಸರ್ವರ್ ಸಮಸ್ಯೆ ಕೂಡ ಯಾವಾಗಲೂ ಇರ್ತದೆ. ತುಂಬ 2-3 ದಿವಸ ಬಂದವರು ಕಾದಿರ್ತಾರೆ. ಇವತ್ತು ಬಂದ ಅಕ್ಕಿ ತುಂಬ ಕಳಪೆ ಮಟ್ಟದ್ದಾಗಿದೆ. ಇದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಇನ್ನು ಮುಂದೆ ಅದರಿಂದ ಅದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿ
ಒಳ್ಳೆಯ ರೀತಿಯ ಅಕ್ಕಿಯನ್ನು ಕಳಿಸಿದರೆ ಜನಗಳಿಗೂ ತುಂಬ ಸಹಾಯ ಆಗುತ್ತೆ ಅಂತ. ಅಲಂಕಾರ ಸೊಸೈಟಿಯಲ್ಲಿ ಕಳಪೆ ಮಟ್ಟದ ಅಕ್ಕಿ ಬಂದಿರೋದ್ರಿಂದ ನಾವು ಜನರ ಜೊತೆ ಚೆಲ್ಲಾಟ ಆಡಿದಂತಾಗ್ತದೆ. ಇದರ ಜನರ ಜೀವನವೂ ಕೂಡ ಇದರಿಂದ ಕೆಲವು ರೋಗ ರುಜಿನಗಳಿಗೆ ತುತ್ತಾಗ್ಬೋದು. ಇಂಥ ಅಕ್ಕಿಯನ್ನು ಇನ್ನು ಮುಂದೆ ಕೊಡಬಾರ್ದು ಅಂತ ಕೇಳ್ಕೊಳ್ತೇವೆ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಕೊಯ್ಲ. ಈ ಹಿಂದೆ ಇಲ್ಲ, ಈ ಥರ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್. ಈ ರೀತಿ ಕೊಟ್ಟರೆ ಒಂದು ವೇಳೆ ಜನರು ಕೂಡ ಕೊಂಡೋಗ್ತಾರೆ, ಅವರಿಗೂ ಕೂಡ ಬೇಡವಾದ ರೋಗಗಳೆಲ್ಲ ಬರಲಿಕ್ಕೆ ಸಾಧ್ಯವಾಗ್ತದೆ. ಇದು ಸರ್ಕಾರದಿಂದ ವಿತರಿಸಲ್ಪಟ್ಟಂತಹ ಜನರಿಗೆ ಏನು ಫ್ರೀಯಾಗಿ ಸಿಗ್ತಾ ಇರುವಂತಹ ಅಕ್ಕಿಯಲ್ಲಿ ಕಂಡು ಬಂದಿರುವಂತಹ ಕಳಪೆ ಗುಣಮಟ್ಟದ ಒಂದು ವಿಶೇಷವಾದಂಥ ನಿದರ್ಶನ ಇವತ್ತು ನಾವು ಅಲಂಕಾರು ಸೊಸೈಟಿಯ ಕೊಯ್ಲಾ ಶಾಖೆಯಲ್ಲಿ ಕಂಡು ಬರುವಂಥದ್ದು. ಇನ್ನು ಎಲ್ಲಿ ಯಾವ್ಯಾವ ಸೊಸೈಟಿಗಳಿಗೆ ಈ ರೀತಿಯಾದಂತಹ ಬ್ಯಾಗ್ ವಿತರಣೆ ಆಗಿದೆ ಎನ್ನುವುದೆಲ್ಲ ಇನ್ನಷ್ಟೇ ನಾವು ತಿಳಿಯಬೇಕಾಗಿದೆ. ನೋಡೋಣ, ಮತ್ತಿನ ಎಲ್ಲಿಂದಾದರೂ ನಮಗೆ ಇಂತಹ ಸಮಸ್ಯೆಗಳು ಬರ್ತಾ ಇವೆ ಎನ್ನುವುದನ್ನು ಕೂಡ ನಾವು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕ್ಯಾಮರಾಮ್ಯಾನ್ ಸುಧಾಕರ್ ಜೊತೆಗೆ ಗೌತಮ್ ಶೆಟ್ಟಿ, ಸದಾಶಿವ ಅಲಂಕಾರ್ ಮತ್ತು ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.